ಸರ್ ಸದಾಶಿವ ಅವರ. ಹೌದು ಸರ್ ನಮಸ್ಕಾರ, ನಾನು ದಯಾನಂದ ಕತ್ತಲ್ ಸರ್ ಅಂತೇಳಿ ಮಾತಾಡೋದು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ. ಹೇಳಿ ಸರ್, ನಿನ್ನೆ ನಿಮ್ಮ ಒಂದು ವಿಡಿಯೋ ನೋಡಿ ಬಹಳ ಬೇಸರ ಆಯ್ತು ಸರ್. ಏನ್ ಬೇಜಾರಾಯ್ತು? ನೀವು ಒಂದು ಸರ್ಕಾರಿ ಅಧಿಕಾರಿಯಾಗಿ, ಅದು ಕೂಡ ಆರಕ್ಷಕರಾಗಿ ನಮ್ಮ ತುಳು ಭಾಷೆಯ ಬಗ್ಗೆ ಕೆಟ್ಟದಾಗಿ ಹೇಳಿದ್ರಲ್ಲ ಸರ್. ನೀವು ವಿಡಿಯೋ ನೋಡಿದಿರಾ ಸರ್? ನಾನು ವಿಡಿಯೋ ನೋಡಿದ್ದೇನೆ, ವಿಡಿಯೋ ನೋಡಿ ನಿಮ್ಮ ಆಡಿಯೋ ಕೇಳಿದ್ದೇನೆ. ವಿಡಿಯೋದಲ್ಲಿ ಏನಿದೆ ಸರ್? ನೋಡಿ, ಅವ ತಪ್ಪು ಮಾಡಿದ್ದಾನೆ ಸರ್, ಅವ ತಪ್ಪು ಮಾಡಿದ್ದಾನೆ. ಅದಕ್ಕೆ ಆ ಕೆಟ್ಟ ಶಬ್ದವ ಸರ್? ನಾನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇದ್ದದ್ದು. ಅಲ್ಲಲ್ಲ, ಏನು ಕೆಟ್ಟ ಶಬ್ದ ಅಂತ ಹೇಳ್ಬೇಕಾಗಿ ನೀವು ಅದನ್ನ ಎಂತ ತೂಗಿ ಅಂತ ಹೇಳಿದ್ರಲ್ಲ, ಅದನ್ನ ಅಲ್ಲ, ಅದು ಎಂತದು? ಒಂದ್ ಸೆಕೆಂಡ್. ಒಬ್ಬ ನೋಡಿ, ಒಬ್ಬ ಗೌರವಾನ್ವಿತ ಅಧಿಕಾರಿಯಾಗಿ ಅಶ್ಲೀಲ ಶಬ್ದಗಳನ್ನು ಹೇಳುವುದು ಸರಿಯಾ ಸರ್? ಒಬ್ರು ಅದು ಕೂಡ ನೀವು ಮಂಗಳೂರಿನವರ ಅಂತ ಕೇಳಿದಿರಿ, ಹೌದಾ? ಒಬ್ರು ಗೌರವಾನ್ವಿತ ಅಧ್ಯಕ್ಷರಾಗಿ ಒಳ್ಳೆ ಪಾರ್ಟಿ ಏನಿದೆ ವಿಡಿಯೋನ ನೋಡ್ಬೇಕು ಸರ್. ನಾನು ನೋಡಿದ್ದೇನೆ, ಒಳ್ಳೆ ಪಾರ್ಟ್ ವಿಡಿಯೋನು ನೋಡಿದ್ದೇನೆ. ನಿಮ್ಮ ನಾವು ಹೇಳುವಂತದ್ದು ನಿಮ್ಮ ಒಳ್ಳೆ ಪಾರ್ಟ್ ವಿಡಿಯೋ ಬಗ್ಗೆ ನಮಗೆ ಗೌರವ ಇದೆ. ಏನಿದೆ ಸರ್ ಅದರಲ್ಲಿ? ನೋಡಿ, ಅದರಲ್ಲಿ ಅವನಿಗೆ ನೀವು ಮಂಗಳೂರಿನವನ ಅಂತ ಕೇಳಿ. ಅಲ್ಲ, ಒಳ್ಳೆ ಪಾರ್ಟ್ ಅಲ್ಲಿ ಏನಿದೆ ಸರ್? ಒಳ್ಳೆ ಪಾರ್ಟ್ ಅವನ ಮೇಲೆ ನೀವು ಏನು ಫೈನ್ ಕಟ್ಟು ಅಂತ ಹೇಳ್ತಾ ಇದ್ದೀರಿ, ನೀವು 500 ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಿ ನೀವು, ಹೌದಾ? ಫೈನ್ ಕಟ್ಟಬೇಕಂತ ಹೇಳ್ತಾ ಇದ್ದೀರಿ, ಸರಿ, ಅದು ನಿಮ್ಮ ರೂಲ್ಸ್. ಅದರ ಬಗ್ಗೆ ನಾವು ಹೇಳುವುದಲ್ಲ. ಮೊದಲು ಏನ್ ಮಾತಾಡಿದ ಅಂತ ಕೇಳಿದಿರಾ ಸರ್? ಏನು ವಿಡಿಯೋಕ್ಕಿಂತ ಮೊದಲು ಏನಾಯ್ತು ಅಂತ ಕೇಳಿದಿರಾ? ಅದಕ್ಕಿಂತ ಮೊದಲು ನೀವು ಎಷ್ಟು ವೇದವನ್ನು ಓದಿದ್ರು ಕೂಡ ಅದರ ನಂತರ ನೀವು ಸೊಂಟದಿಂದ ಕೆಳಗೆ ಮಾತಾಡಿದ್ರಲ್ಲ ಸರ್, ಅದಕ್ಕಿಂತ ಅದು ತಪ್ಪು ಅಂತ ಹೇಳ್ತಾ ಇರೋದು ನಾನು. ಅದಕ್ಕಿಂತ ಮೊದಲು ಒಬ್ರು ತಪ್ಪಾಗಿ ಮಾತಾಡಿದ್ರೆ, ನಾನು ತುಳು ಭಾಷೆ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾತಾಡಿಲ್ಲ. ನಮ್ಗೆ ಅದ್ರಲ್ಲಿ ಕ್ಲೀನ್ ಅರ್ಥ ಆಗುತ್ತಲ್ಲ ಸರ್. ಮಂಗಳೂರಿನವರ ಕೇಳಿ ಸರ್, ಅದನ್ನ ಯಾರಾದ್ರೂ ಒಂದು ಕೇಳಿ. ನಾನು ಅವನು ಏನು ಮಾತಾಡಿದ, ಅವನ ವ್ಯಕ್ತಿನನ್ನ ನೀವು ಮೀಟ್ ಆಗಿ, ಈಗ ನನ್ನನ್ನ ಹೆಂಗೆ ಮೀಟ್ ಆದ್ರಲ್ಲ ಆ ವ್ಯಕ್ತಿನನ್ನ ಕೇಳಿದ್ಮೇಲೆ ಏನು ಸರಿ ತಪ್ಪುಗಳು ಅಂತ ಹೇಳಿರ್ತಾರಲ್ಲ ಸರ್, ಸರಿ ತಪ್ಪುಗಳ ಬಗ್ಗೆ ವಿಚಾರ ಮಾಡಿ ಸರ್. ತಾವು ಒಬ್ರ ಸಾಹಿತ್ಯ ಆಸಕ್ತರು ಅಂತ ಹೇಳ್ತೀರಾ, ಸಾಹಿತ್ಯದ ಬಗ್ಗೆ ತಮ್ಗೆ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ನಾನ್ ನಿಮ್ಗೆ ಬೈಯುವುದಲ್ಲ, ಅದಲ್ಲ. ನಾನ್ ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಏನಂತ ಕೇಳಿದ್ರೆ, ಅಲ್ಲ, ನಂದು ರಿಕ್ವೆಸ್ಟ್ ನೀವು ಹೆಂಗ್ ರಿಕ್ವೆಸ್ಟ್ ಮಾಡ್ಕೋತಿಲ್ಲ, ನಂದು ಒಂದು ರಿಕ್ವೆಸ್ಟ್ ಏನಾಗಿದೆ ಅಂತ ಹೇಳಿ ಅದನ್ನು ಕೇಳಿ ತಿಳ್ಕೊಳ್ತೇನೆ. ನನ್ನ ನಂಬರ್ ಇದೆ ಸರ್, ನಾನು ಇಲ್ಲೇ ಇರ್ತೀನಿ. ಆಯ್ತು, ಅದನ್ನು ತಿಳ್ಕೊಂಡಿದ್ದೇನೆ ಕೂಡ. ಈಗ ನಾನ್ ನಿಮ್ಮ ಹತ್ರ ಹೇಳೋದು, ಒಂದು ತುಳು ಭಾಷೆಯ ಅಧ್ಯಕ್ಷನಾಗಿ, ಅದು ಕೂಡ ಮಂಗಳೂರಿನವನಾಗಿ, ಒಬ್ಬ ಸರ್ಕಾರಿ ಅಧಿಕಾರಿ, ನಾನು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿ. ಒಂದ್ ಸೆಕೆಂಡ್ ಸರ್, ತುಳು ಭಾಷೆ ಬಗ್ಗೆ ಯಾವುದೇ ರೀತಿ ಮಾತಾಡಿಲ್ಲ. ಒಂದ್ ನಿಮಿಷ ಸರ್, ನಂದೊಂದು ಮಾತು ಕೇಳಿ. ನಾನು ತುಳು ಅಕಾಡೆಮಿ ಅಧ್ಯಕ್ಷನಾಗಿ, ಮಂಗಳೂರಿನವನಾಗಿ, ಒಬ್ಬ ಎಂತದ್ದೇ ಕೆಟ್ಟದ್ದು ಮಾಡ್ಲಿಲ್ಲ ನಮ್ಮಲ್ಲಿ. ಎಂತದ್ದು ಇಡೀ ರಾಷ್ಟ್ರದಲ್ಲಿ ಉಂಟಲ್ಲ, ಒಂದು ಯಾವುದೇ ಸರ್ಕಾರಿ ಅಧಿಕಾರಿ, ನಾನೊಬ್ಬ ಕೇಂದ್ರ ಸರ್ಕಾರದ ಅಧಿಕಾರಿ, ಸೊಂಟಕ್ಕಿಂತ ಕೆಳಗಿನ ಶಬ್ದಗಳನ್ನ ಬೋಮಗ, ಸೂಮಗ, ತೂ ಗೀವ್ ಏನ್ರಿ ಅದು ಹೇಳೋದು? ಅದಕ್ಕೆ ಮರ್ಯಾದೆ ಉಂಟಾ ನಮ್ಮಂತವರಿಗೆ? ಈಗ ಕಾಲ ಬದಲಾಗಿದೆ. ಎಲ್ರು ಏನ್ ತಿಳ್ಕೊಳ್ತಾರೆ, ಒಂದು ಪೊಲೀಸ್ ಇಲಾಖೆ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬರ್ತದೆ. ನಾನು ಪೊಲೀಸ್ ಇಲಾಖೆ ಅವರಿಗೆ ಪಾಠ ಕೊಟ್ಟವ. ಮಂಗಳೂರಿನಲ್ಲಿ ನನಗೆ ಒಂದು 200 ವಿದ್ಯಾರ್ಥಿಗಳಿಗೆ ನಾನು ಭಾಷೆಯನ್ನು ಕಲಿಸಿದವ. ಈಗ ಸರ್ ನೀವು ಫೋನ್ ಮಾಡಿದ್ದೆ, ಅದಕ್ಕೆ ನಾನು ಫೋನ್ ಮಾಡಿದ್ದು ನಂಗೆ ನೋವಾಯ್ತು, ನಿಮ್ಗೆ ತಿಳಿಸಬೇಕಿತ್ತು, ಅದನ್ನು ತಿಳಿಸಿದೆ. ಅಲ್ಲಲ್ಲ, ಕೇಳಿ, ನೀವು ನೋವಾಗಿದೆ ಅಂದ್ರೆ ಅದನ್ನ ಸತ್ಯ ಪರಿಶೀಲನೆ ಮಾಡಿ ನಾನು ಸದಾಶಿವ. ಅಲ್ಲ, ನೀವು ಹೇಳಿದ್ದವಲ್ಲ, ಹೌದಲ್ಲ ಸರ್? ಅಲ್ಲಲ್ಲ, ಕೇಳುವಷ್ಟು ನಿಮ್ಗೆ ಅದು ನಾನ್ ಫೋನ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನಾ ಕೇಳುವಷ್ಟು ನೀವು ಏನಾಗಿದೆ ಅಲ್ಲಿ ಇನ್ಸಿಡೆಂಟ್ ನಡೆದಾಗ ನಾನಿದ್ದೆ, ಅದು ಏನಾಗಿದೆ ಅಂತ ಸತ್ಯ ಪರಿಶೀಲನೆ ಮಾಡ್ಕೋಬೇಕಲ್ಲ ಸರ್. ದಯವಿಟ್ಟು ಅದನ್ನ ಕೇಳುವಷ್ಟು ತಮ್ಗೆ, ಯಾಕಂದ್ರೆ ಆ ಇನ್ಸಿಡೆಂಟ್ ಆದಾಗ ನಾನು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದೀನಿ, ನನಗೂ ಸತ್ಯ, ನನಗೂ ಆತ್ಮ. ನೀವು ಅಲ್ಲಿ ಸ್ಪಾಟ್ ಅಲ್ಲಿ ಇಲ್ಲ, ಅಥವಾ ಅಪೋಸಿಟ್ ಏನ್ ಹೇಳ್ತಾನಂತ ಒಂದು ಮುಖದಂತನ್ನ ನೋಡ್ಬಾರ್ದು ಸರ್. ಅಪೋಸಿಟ್ ಏನಿದೆ ಅದನ್ನು ನೋಡ್ಬೇಕು. ಅಪೋಸಿಟ್ ಯಾಕೆ ಪೊಲೀಸರು ಅಲ್ಲಿ ಅಷ್ಟು ಬಿಸಿಲಲ್ಲಿ ನಿಂತು ಎಲ್ಲಾನು ಕೆಲಸ ಮಾಡ್ತಿರ್ತಾರೆ, ಒಬ್ಬ ವ್ಯಕ್ತಿ ಬಂದು ಆ ಪೊಲೀಸರಿಗೆ ಶಾ ಅಂತೇಳಿ ಇದು ಆಮೇಲೆ ಅದನ್ನು ವಿಡಿಯೋ ಕಟ್ ಮಾಡಿ, ಯಾರೋ ಒಬ್ಬ ವ್ಯಕ್ತಿ ಬಂದು ಒಂದು ಇಲ್ಲೀಗಲ್ ಆಗಿ ಒಂದು FIR ಮಾಡಿಕೊಡಿ ಅಂತೇಳಿ ಕೇಳೋ ಒಬ್ಬ ವ್ಯಕ್ತಿ, ನಾನು ಆತನಿಗೆ ತಿಳಿಸಿ ಹೇಳುವ ವಿಚಾರಗಳು, ನಾನು ಹುಬ್ಳಿಯವನು, ನನಗೆ ಈ ರೀತಿ ತುಳು ಭಾಷೆ ಅಲ್ಲ, ಅದು ತುಳು ಭಾಷೆ ಅಲ್ಲ. ತು ಅಂದ್ರೆ ನಮ್ ಕಡೆ ಪದಗಳು ಏನ್ ಬರ್ತಾವಲ್ಲ, ಆ ಒಳ
ಏನು ದೇಹದ ಇದು ಬರ್ತಾವಲ್ಲ, ಹೆಣ್ಣು ಗಂಡಿನ ಒಂದು ದೇಹದ ಅಂಗಗಳ ಬಗ್ಗೆ ನಾನು ಹೇಳಿದ್ದು. ತುಳು ಭಾಷೆ ಬಗ್ಗೆ ಯಾವುದೇ ರೀತಿ ನಾನು ಅಲ್ಲಿ ಹೇಳಿಲ್ಲ ಮಾತನ್ನ. ತಾವು ತುಳು ಅಧ್ಯಕ್ಷರಾಗಿ ನೀವು ಫೋನ್ ಮಾಡಿದ್ದೀರಾ ಸರ್, ಅದಕ್ಕೆ ನಾನು ನಿಮ್ಗೆ ಒಂದು ಗೌರವಯುತವಾಗಿ ನಿಮ್ಗೆ ನಾನು ಎಕ್ಸ್ಪ್ಲೇನ್, ಪಾಪ ಯಾಕಂದ್ರೆ ನೀವು ಒಬ್ರು ಯಾಕಂದ್ರೆ ಸಮಾಜದ ವಿಚಾರ ಚಿಂತಕರು ಸರ್, ವಿಚಾರ ಚಿಂತಕರಾಗಿ ಅದು ತಪ್ಪು ಬೇರೆಗೆ ಹೋಗಬಾರ್ದು ಅಂತೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದು ಮತ್ತು ಗೌರವ ಪೂರ್ವಕವಾಗಿ ತಮ್ಮಲ್ಲಿ ಸಮರ್ಪಣೆ ಮಾಡ್ತಾ ಇರೋದು. ನೀವು ಹೇಳಿದ್ರಿ ಸರಿ, ನಂಗೆ ಅರ್ಥ ಆಯ್ತು. ಅದು ಹುಬ್ಳಿ ಭಾಷೆಯಲ್ಲಿ ನಾನು ಮಾತಾಡ್ತೀನಿ, ನಿಮ್ದು ಕೇಳ್ತೀನಿ. ಹುಬ್ಳಿ ಭಾಷೆಯಲ್ಲಿ ದೇಹದ ಗಂಡು ಮತ್ತು ಹೆಣ್ಣಿನ ಭಾಗಗಳು ನನಗೂ ಮಾತಾಡಕ್ ಬರುತ್ತೆ. ಆ ರೀತಿ ನೀವು ಮುಂದ್ಗಡೆ ಕೇಳ್ಕೊತ ಆ ರೀತಿ ಮಾತಾಡೋದಲ್ಲ ಅಪ್ಪಿ, ನೀನು ಫೈನ್ ಕಟ್ಟು, ನೀವು ಓನಲ್ಲಿ ಫೋನ್ ಮಾಡು. ಆ ರೀತಿ ನಮಗೆ ಬೇಯೋದು ಅಥವಾ ಇಲ್ಲಿ ಅವ್ನು ಕರ್ಕೊಂಡು ಹೋಗಿ ಸರ್ಕಾರಿ ಅಧಿಕಾರಿಗಳಿಗೆ ಈ ರೀತಿ ಹೊಲಸಾಗಿ ಬೇದಂತೆ ಅಂದ್ರೆ ಹೋಗಿ ಒಂದು ಕೇಸ್ ಹಾಕ್ಬೋದು ಸರ್. ನನ್ನ ಅಧಿಕಾರಿಗಳು ಮೇಲಧಿಕಾರಿ ನೀನು ಕೇಳಿದ್ರು, ನೀನು ಒಂದು ಕೇಸ್ ಹಾಕಿದ್ರೆ ಅವನು ಒಬ್ಬ ಲಾರಿ ಡ್ರೈವರ್, ಅವನಿಗೆ ಬುದ್ಧಿ ಇಲ್ಲ ಅಂತ ಹೋಗಿ ಒಂದು ಕೇಸ್ ಹಾಕಿ ನಾನು ಅವನ ಜೀವನವನ್ನ ಹಾಳು ಮಾಡ್ಲಾ ಸರ್? ಅಲ್ಲ, ಅವನು ಅಂದದ ಮಾತಿಗೆ ನಾನು ಅಲ್ಲಿ ಅವ್ನಿಗೆ ಬುದ್ಧಿವಾದ ಹೇಳಿದೀನಿ, ನೋಡೋ ಅಪ್ಪಿ ಬಾ ಇಲ್ಲಿ ನಿಂತ್ಕೋ, ಹಂಗ ಹಾವಭಾವ ನಿಂತ್ಕೊಳ್ಳೋ ಹಾವಭಾವನು ಸರಿ ಇಲ್ಲ. ಆ ವಿಡಿಯೋದಲ್ಲಿ ಇದೆ, ನೀವು ಅದನ್ನ ಫುಲ್ ವಿಡಿಯೋ ನಿಮಗೆ ಆ ಫುಲ್ ಹಾವಭಾವ ನಿಮ್ಗೆ ಸರಿ ಇಲ್ಲ, ನೀನು ಮಾತಾಡು, ನೀನು ಮಂಗಳೂರು ಒಂದು ಹೆಂಗಿರ್ಬೇಕು ಒಳ್ಳೆ ರೀತಿಯಿಂದ ಕೇಳ್ಕೋಬೇಕು. ನಾನು ಇಲ್ಲಿ ಬಂದು 1.5 ವರ್ಷ ಆಯ್ತು, ನಾನು ಸೌತ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಲ್ಲಿ 4 ವರ್ಷ ಕೆಲಸ ನಂದು, ಇಲ್ಲಿ 1 ವರ್ಷ 4 ತಿಂಗಳು ಕೆಲಸ ಆಯ್ತು ಸರ್. ಒಂದು ದಿನಾನು ಯಾವುದೇ ಕಾರಣಕ್ಕೂ ಎಷ್ಟೇ ಜನ ಲಾರಿ ಚಾಲಕರು ಸಿಗ್ತಾರೆ, ಅವ್ರಿಗೂ ಟೆನ್ಷನ್ ಇರುತ್ತೆ, ಹೀಟ್ ಇರುತ್ತೆ, ಎಲ್ಲ ಇರುತ್ತೆ, ನಾವು ಎಂತವ್ರಿಗೆ ಹಾಕ್ತಿವಿ ಅಂತ. ಇವನ್ ಅವನಿಗೆ ನಾನು ಫೈನ್ ಹಾಕ್ಲಾರ ಲಾಸ್ಟ್ ಇಲ್ಲ ಸರ್, ದುಡ್ಡು ಇಲ್ಲ, ಕೈ ಕಾಲೆಲ್ಲ ಮುಗಿದು ಅವೆಲ್ಲ ವಿಡಿಯೋ ಹಾಕಿಲ್ಲ, ಸಾರಿ ಎಲ್ಲ ಕೇಳಿ ಆಮೇಲೆ ಆಯ್ತು ಹೋಗು ದುಡ್ಡು ಇಲ್ಲ ಅಂತ ಹೇಳಿದ ಊಟಕ್ಕೆ. ನಾವೆಲ್ಲ ಕಳಿಸ್ಕೊಟ್ಟಿದ್ವಿ. ಬಟ್ ತುಳುನಾಡಿಗಾಗಿರ್ಬೋದು ಅಥವಾ ಮಂಗಳೂರಿನವ್ರಿಗಾಗಿರ್ಬೋದು ಯಾವುದೇ ರೀತಿ ನಾನು ಒಂದು ಕ್ಷಣನೂ ಮಾತಾಡಿಲ್ಲ. ನನಗೆ ಇಡೀ ನಮ್ ಕರ್ನಾಟಕ ಆಗಿರ್ಬೋದು, ದೇಶ ಆಗಿರ್ಬೋದು, ತಮಗೂ ಅಭಿಮಾನ ಇದೆ ಸರ್, ನನಗೂ ಅದ ಅಭಿಮಾನ ಇದೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿ, ಒಂದು ಮಾತು ಹೇಳಿ ಸರ್. ಮಂಗಳೂರಿನ ನೀವು ಕಮಿಷನರ್ ಹತ್ರ ಕೇಳಿ ಫೋನ್ ಮಾಡಿ, ದಯಾನಂದ ಕತ್ತಲ್ ಸರ್ ಪೊಲೀಸರ ವಿಷಯವಾಗಿ ನಾನು ಈಗ ನೀವು ಫೋನ್ ಮಾಡಿ ನಾನು ಎಲ್ಲಾ ವಿಭಾಗಗಳನ್ನ ನೋಡಿ ನನ್ನ ಪ್ರತಿ ಉಪನ್ಯಾಸದಲ್ಲೂ ಕೇಳಿ ಸರ್, ನನ್ನ ಪ್ರತಿ ಉಪನ್ಯಾಸದಲ್ಲೂ ತುಂಬಾ ಸಂತೋಷ ಆಯ್ತು. ಪ್ರತಿ ಉಪನ್ಯಾಸದಲ್ಲೂ ಸೋಲ್ಜರ್ಗಳ ಬಗ್ಗೆ, ಪೊಲೀಸರ ಬಗ್ಗೆ ಬಹಳ ಮಾತುಗಳನ್ನ, ಒಳ್ಳೆ ಮಾತುಗಳನ್ನ ನಾನು ಪ್ರತಿ ಸಾರಿ ನಿಮ್ಮ ಮೇಲೆ ತುಂಬಾ, ನಿಮ್ಮ ಉದ್ಯೋಗದ ಮೇಲೆ ತುಂಬಾ ಗೌರವ ಇದ್ದದ್ರಿಂದ ನಾನು ಕೂಡ ಇಂಥ ಕೆಟ್ಟ ಶಬ್ದಗಳನ್ನ ಕೆಲವು ಸಾರಿ ನಿಮ್ಮ ಇಲಾಖೆಯವರಿಂದ ಕೇಳಿದ್ರಿಂದ ಅದು ಕೂಡ ನೀವು SI ಆದ್ರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು. ನಾನು ಒಮ್ಮೆ ಅಧ್ಯಕ್ಷನಾಗಿ ಬಂದ ಮೊದಲನೇ ದಿವಸವೇ ನನ್ಗೊಬ್ಬ ಪೊಲೀಸ್ ಅಧಿಕಾರಿ ನನ್ಗೆ ಕೆಟ್ಟದಾಗಿ ಬೈದಿದ್ದಾರೆ, ನಾನು ಅದಕ್ಕೆ ಅಷ್ಟು ದೊಡ್ಡದು ಮಾಡ್ಲಿಲ್ಲ. ಇದೆಲ್ಲ ಕೇಳುವಾಗ ನೋವಾಗ್ತದೆ ಸರ್. ಯಾಕೆ ಗೊತ್ತುಂಟ, ನಾವೆಲ್ಲ ಸರ್ಕಾರಿ ಅಧಿಕಾರಿಗಳು, ಸಮಾಜ ಸೇವಕರು, ನಮ್ಗೆ ಕೋಪ ಬರ್ತದೆ. ಅವನನ್ನು ಬಡಿದು ಒಳಗೆ ಹಾಕಿದ್ದಾರೆ. ಅಲ್ಲಲ್ಲ, ಒಬ್ಬ ಪೊಲೀಸರಿಗೆ ಬೇದು ಆತರ ಇದು ಮಾಡೋದು ನೋಡಿ, ಅವ ಬೈದ್ರೆ ನೋಡಿ ಸರ್, ನೀವು ಹೇಳಿದ್ರಿ ಸರ್, ಒಬ್ಬ ಪೊಲೀಸು ಒಬ್ಬ ಸೈನಿಕರ ಬಗ್ಗೆ ತಮಗೆ ಗೌರವ ಇದೆ ಅಂತ ಹೇಳಿದಿರಲ್ಲ, ಒಬ್ಬ ಪೊಲೀಸರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮತ್ತೆ ತುಳುನಾಡಿನ ಬಗ್ಗೆ ಅಲ್ಲಲ್ಲ, ಒಂದ್ ಸೆಕೆಂಡ್ ಸರ್, ತುಳುನಾಡಿನ ಬಗ್ಗೆ ಅಥವಾ ಮಂಗಳೂರು ಬಗ್ಗೆ ನಾನು ಮಾತಾಡಿಲ್ಲ, ಅದು ತಪ್ಪು ಅಲ್ವಾ ಸರ್? ಯಾವುದು? ಅದು ತುಳುನಾಡು ಮತ್ತು ಮಂಗಳೂರು ಬಗ್ಗೆ ನಾನು ಏನು ಮಾತಾಡಿಲ್ಲ, ಅದ್ರ ಬಗ್ಗೆ ಹಾಕೋದು ತಪ್ಪು ಅಲ್ವಾ ಸರ್? ಅಲ್ಲ, ಅದರಲ್ಲಿ ನೀವು ಮಂಗಳೂರಿನವನ ಅಂತ ಕೇಳಿ ನಿಮ್ಮ ಅರ್ಥ ಮಾಡ್ಕೊಳ್ಳಿ, ನೀವೊಬ್ಬ ಪ್ರಜ್ಞಾವಂತರಾಗಿ ಅರ್ಥ ಮಾಡ್ಕೊಳ್ಳಿ, ನೇರವಾಗಿ ನಮ್ಮ ತುಳು ವಿಚಾರವಂತರಾಗಿ. ಒಂದು ಸೆಕೆಂಡ್ ಕೇಳಿ ಸರ್, ನಿಮ್ಮ ಆ ಭಾಷೆ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಅದರಲ್ಲಿ ಸರ್. ಓಕೆ, ಥ್ಯಾಂಕ್ ಯು. ಅದನ್ನು ಸಮರ್ಥನೆ ಮಾಡೋದು ಬೇಡ ಸರ್. ಒಂದು ಪರವಾಗಿ ಮಾತಾಡೋರ ಜೊತೆ ನಾನು, ಯಾಕಂದ್ರೆ ಒಂದು ಪರವಾಗಿ ಅಲ್ಲ, ನಿಮ್ ಬಗ್ಗೆ ತಪ್ಪು ಮಾಡಿದಾಗ ಏನ್ ಮಾಡ್ಬೇಕಿತ್ತು ಗೊತ್ತುಂಟ ಸರ್? ಒಂದು ವಿಷಯ, ನೀವು ಅವನನ್ನು ಒದ್ದು ಒಳಗೆ ಹಾಕಿ ಸರ್, ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಅದನ್ನ ನೋಡಿ ಸರ್, ನಮಗೂ ಮಾನವೀಯತೆ ನಿಮಗೆಲ್ಲ ಇದೆ ಅಲ್ವಾ? ಮಾನವೀಯತೆ ಇರ್ಬೇಕು, ಶಿಕ್ಷೆ ಕೊಡ್ಬೇಕಿಲ್ಲದ್ರೆ ತಪ್ಪು ದಾರಿಗೆ ಹೋಗ್ತಾರಲ್ಲ ಮನುಷ್ಯರು. ಕೇಳಿ, ಅದಕ್ಕೆ ನಾನು ಮಂಗಳೂರವನು, ನಾನು ಬಂದು ಮೊದಲೇದೊಂದು ಪಾರ್ಟ್ ಇದೆ ಅಲ್ಲ ಸರ್, ನಾನು ಮಂಗಳೂರದವರು, ನೀವು ಶಾಲಾ ಪೊಲೀಸ್ದವರು ಹಿಂಗೆಲ್ಲ ಮಾತಾಡಿದಲ್ಲ, ನಾನು ಅವಾಗ ಅವನಿಗೆ ಹೊಡೆದು ಬೂಟ್ಗಾಲೆ ಒದ್ದು ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಅದನ್ನ ಮಾಡ್ಲಿಲ್ಲ, ಕೇಸ್ ಹಾಕ್ಬೇಕಾಗಿತ್ತು, ಎಲ್ಲಾನು ಮಾಡ್ಬೇಕಾಗಿತ್ತು, ಅದನ್ನ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ, ಒಬ್ಬ ಲಾರಿ ಚಾಲಕ, ಅವನಿಗೆ ಬುದ್ಧಿ ಇಲ್ಲ. ನಾನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ತಿಳ್ಕೊಂಡು ಓದಿ ಬಂದಿದ್ದೀನಿ. ಅವನೊಂದು ಯಾವ್ದೋ ಒಂದು ಮಾತಾ ಅಂದ ಕೂಡಲೇ ಏನೋ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ತಲ್ಲ, ಅವ್ನು ತಿಳುವಳಿಕೆ ನೀಡ್ಬೇಕಂತ ಹೇಳಿ ನಾನು ಹುಬ್ಳಿದವನು, ನನಗೆ ಈ ರೀತಿ ಅಂತ ಹೇಳಿದೀನಿ. ನೀವು ವಿಚಾರವಂತರು, ನನಗೆ ಫೋನ್ ಮಾಡಿದ್ದು ಐ ಲೆಟ್ ಫಿನಿಶ್ ಮೈ ವರ್ಡ್ ಸರ್. ಅದಕ್ಕೆ ನಿಮ್ ಗೌರವಿತವಾಗಿ ಇಷ್ಟು ಮಾತಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಕೇಳಿ ಸರ್, ನೀವು ಒಂದು ವಿಚಾರ ಅಂದ್ರೆ ನೀವಿದ್ರೆ ನೋಡಿ ಸರ್, ನನಗೆ ಮಾನವೀಯತೆ ಜಾಸ್ತಿ. ನಾನು ಮಾನವೀಯತೆಯಿಂದ ಹೇಳ್ತೇನೆ, ಮಾನವೀಯತೆಯಿಂದ ನಾನೇನ್ ಮಾಡ್ತೇನೆ ಗೊತ್ತುಂಟು ಸರ್. ನಿಮ್ಮ ಜಾಗದಲ್ಲಿ ನಾನು ಇರ್ತಾ ಇದ್ರೆ, ನೋಡು
ನೀನೊಬ್ಬ ಪೊಲೀಸ್ ಅಧಿಕಾರಿಯ ಮುಂದೆ ಈ ರೀತಿ ಕೆಟ್ಟದಾಗಿ ಮಾತಾಡಿದ್ದಿ, ನಿನ್ನ ಕ್ರಮ ಏನಾಗ್ತದೆ ಗೊತ್ತುಂಟಾ? ಈ ಕ್ರಮ ತಗೊಂಡ್ರೆ ಏನಾಗ್ತದೆ ಗೊತ್ತುಂಟಾ? ಅವನಿಗೆ ಆಗುವಂತ ಶಿಕ್ಷೆಯ ಬಗ್ಗೆ ಎಚ್ಚರಿಸಿ, ಇನ್ನು ಮುಂದೆ ಇಂತ ಕೆಟ್ಟದ್ದು ನೀನು ಮಾತಾಡಬಾರ್ದು. ನಾವು ಎಂತ ಗೊತ್ತ ನೋಡಿ, ಒಬ್ಬ ಗುರುಗಳು, ಸಮಾಜದ ನಾಯಕರು, ರಾಷ್ಟ್ರವನ್ನು ಕಟ್ಟುವವರು, ನಾವು ತಪ್ಪು ಮಾತಾಡಬಾರ್ದಲ್ಲ ಸರ್. ಸರಿ ಸರ್, ಥ್ಯಾಂಕ್ ಯು. ಅದೇ ಒಂದು ಎರಡು ಭಾಗಗಳನ್ನ ನೀವು ಒಂದು ಇನ್ನೊಂದು ಏನಾಯ್ತು, ಪೊಲೀಸರಿಗೆ ಏನಾಯ್ತು, ಅವನಿಗೂ ಕೂಡ ದಯವಿಟ್ಟು ಕೇಳಿ ಸರ್. ಅದೇ ನಂಬರ್ ಅನ್ನು ಅವ್ನ ಲಾರಿ ಚಾಲಕರಿಗೂ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ಏನು ಆಯ್ತು ಅಂತ ಕೇಳಿ ಸರ್. ನಮ್ ತಪ್ಪಿದ್ರೆ ಸೂಕ್ತ ನೀವು ಏನಿದೆ ಮುಂದನ್ನು ಇದು ಮಾಡಿ ಸರ್, ದಯವಿಟ್ಟು. ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ಕೆಟ್ಟ ಶಬ್ದಗಳನ್ನ ನೀವು ಅವರಿಗೆ ಬೈಯುವುದಕ್ಕೂ ಬಳಕೆ ಮಾಡಬೇಡಿ ಅಂತ ಹೇಳುವಂತದ್ದು ಸರ್. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಬೈಯೋದಿಲ್ಲ, ಯಾವುದು ಇದು ಅಲ್ಲ. ಅದು ತಪ್ಪಲ್ಲ ಸರ್, ಆ ಶಬ್ದ ಮಾತಾಡುದು ಸೊಂಟಕ್ಕಿಂತ ಕೆಳಗಿತ್ತು ಸರ್. ಅದಕ್ಕೆ ನೀವು ಮತ್ತ ಅದು ಒಂದು ವಿಚಾರವನ್ನ ತಿಳ್ಕೊಂಡು, ಅಲ್ಲ ದೆಹಲಿಯವರೇ ಆಗಿರ್ಬೋದು, ಅಲ್ಲ ಕಾಶ್ಮೀರದವರೇ ಆಗಿರ್ಬೋದು, ಸರಿ ಸರ್, ಸೊಂಟಕ್ಕಿಂತ ಕೆಳಗಿನ ಕೆಟ್ಟ ಶಬ್ದ ಮಾತಾಡೋದು ತಪ್ಪಲ್ಲ ನಿಮ್ನ. ಓಕೆ ಓಕೆ ಸರ್, ಓಕೆ. ಅಲ್ಲ ಆ ಶಬ್ದ ತಪ್ಪಲ್ವ ಸರ್ ಮಾತಾಡೋದು? ಥ್ಯಾಂಕ್ ಯು ಸರ್. ಅಲ್ಲ ಅದು ತಪ್ಪಲ್ವ ಸರ್? ಯಾವುದು ಸರ್? ಅಲ್ಲ ಕೆಟ್ಟ ಶಬ್ದ ಮಾತಾಡೋದು ತಪ್ಪಲ್ವಾ? ಪೊಲೀಸರ ಬಗ್ಗೆ ಮಾತಾಡೋದು ತಪ್ಪಲ್ವಾ ಸರ್? ಪೊಲೀಸರ ಬಗ್ಗೆ ಮಾತಾಡೋದು ತಪ್ಪು. ಪೊಲೀಸರ ಬಗ್ಗೆ ಮಾತಾಡೋದು ತಪ್ಪಲ್ವಾ ಸರ್? ಪೊಲೀಸರ ಬಗ್ಗೆ ಮಾತಾಡೋದು, ಪೊಲೀಸರು ಇದು ಒಬ್ರು ದಂಡ ಅಲ್ಲ, ತಪ್ಪಲ್ವಾ ಸರ್ ಅದು? ಅಲ್ಲ ಪೊಲೀಸರ ಬಗ್ಗೆ ಅಪಪ್ರಚಾರ ಒಂದು ಅಪಪ್ರಚಾರ, ಒಂದು ತುಳುನಾಡು ಮಂಗಳೂರು ನೋಡಿ, ಪೊಲೀಸರ ಬಗ್ಗೆ ತಪ್ಪು ಮಾತಾಡುದು ಅಲ್ಲಲ್ಲ ಸರ್. ನಾನು ಹೇಳುದು ಕೇಳಿ ಸರ್, ನಾನು ಕೂಡ ಅದನ್ನ ತಿಳುವಳಿಕೆಯಿಂದ ಅವ್ನಿಗೆ ಯಾವುದೇ ರೀತಿ ಬೇದದ್ದು ಅಥವಾ ಇದು ಎಲ್ಲ ಸೊಂಟದ ಕೆಳಗೆ ಅವನಿಗೆ ನಾನು ಮಾತಾಡಿಲ್ಲ, ಸೊಂಟದ ಕೆಳಗೆ ಅವನಿಗೆ ಮಾತಾಡಿಲ್ಲ ಸರ್. ನಾನು ಎಕ್ಸಾಂಪಲ್ ಕೊಟ್ಟದ್ದು. ಯಾವುದೇ ಎಕ್ಸಾಂಪಲ್ ಆದ್ರೆ ಯಾರಿಗೂ ಇನ್ನೊಬ್ಬರ ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರ್ಬೇಕಾ, ನಾಲಿಗೆಯಲ್ಲಿ ಒಳ್ಳೆ ಮಾತು ಬರ್ಬೇಕಲ್ಲ ಸರ್. ಜೀವನೇ ಅಲ್ವಾ, ಸರಸ್ವತಿಯ ಸ್ಥಾನ ಅಲ್ವಾ ಅದು? ಯಾವುದು ಸರ್? ಈಗ ನೋಡಿ ಹೇಳಿದೆ ಅದು ಅಂತದೆಲ್ಲ ಹೇಳುವಂತದ್ದು. ಈಗ ನಮ್ಗೇನಾಗ್ತದೆ, ನಮ್ಮ ತಾಯಿ ಅಕ್ಕ ತಂಗಿ ಇದ್ದವರಿಗೆ, ನಮ್ಗೆಲ್ಲ ಸಾಮಾನ್ಯ ಜನರಿಗೆ ಏನಾಗ್ತದೆ, ಪೊಲೀಸ್ ಅಧಿಕಾರಿ ಹೇಳುತ್ತಾರೆ ಸರಿ ಅಂತ ಹೇಳುದಿಲ್ವಾ? ಅಲ್ಲ, ಚೋಮನದುಡಿ ಓದಿದಿರಲ್ಲ ಸರ್? ಅದು ಏನೇ ಇರ್ಲಿ, ಯಾವುದೇ ಇಲ್ಲ, ಅದನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಮಾತಾಡೋದು. ಓದಿದಿರಲ್ಲ ಸರ್? ಯಾಕೆ ಅಲ್ಲ, ಓದಿದಿರಲ್ವ ಸರ್? ಓದ್ಲಿಲ್ಲ ನಾನು. ಅಲ್ಲ, ಚೋಮನದುಡಿ ಅದು ಶಿವರಾಮ್ ಕಾರಂತ್ ಅವರ ಚೋಮನದುಡಿಯಲ್ಲಿ ಅದರಲ್ಲಿ ಎಲ್ಲ ಅಂದ್ರೆ ಸಾಹಿತ್ಯ ಅಂದ್ಕೊಳ್ಳಿ, ತಾವು ಸಾಹಿತ್ಯದ ಇದು ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ಅಯ್ಯೋ, ಸಾಹಿತ್ಯ ಬೇರೆ ಸರ್, ನಿಮ್ಮ ವೈಯಕ್ತಿಕ ಬದುಕಲ್ಲಿ ನೀವು ಸಾರ್ವಜನಿಕವಾಗಿ ಹೇಳುವ ಮಾತು ಬೇರೆ. ಸರಿ, ಅದನ್ನ ನೀವು ಸಾರ್ವಜನಿಕವಾಗಿ ಹಾಗೆ ಮಾತಾಡೋದು ಸರ್?